ಮೂಲಕೃತಿ ರಚನೆ ಸುಲಭ, ಆದರೆ ಅದನ್ನು ಇನ್ನೊಂದು ಭಾಷೆಗೆ ಅನುವಾದಿಸುವುದು ಅತ್ಯಂತ ಕಷ್ಟ. ಮೂಲಕೃತಿಯಲ್ಲಿ ಸ್ಥಳೀಯ ಭಾಷೆ, ಸಂಸ್ಕೃತಿ, ಲೇಖಕನ ಆಶಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಯ್ಕೆ ಇರುತ್ತದೆ. ಆದುದರಿಂದ ಅನುವಾದಿಸುವಾಗ ಮೂಲಕೃತಿಗೆ ಧಕ್ಕೆ ಬಾರದಂತೆ ಅನುವಾದಿಸಬೇಕಾಗುತ್ತದೆ ಎಂದು ಶಿಕ್ಷಣ ಸಚಿವ ಪ್ರೊಫೆಸರ್ ಮಹಾಬಲೇಶ್ವರ ರಾವ್ ಅಭಿಪ್ರಾಯಪಟ್ಟರು. ಎಂಜಿಎಂ ರವೀಂದ್ರ ಮಂಟಪದಲ್ಲಿ ನಡೆದ ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್ ಪ್ರಕಟಿಸಿದ್ದ ದಿ ಅದರ್ ಫೇಸ್ ಮತ್ತು ಎ ಶೈನ್ ಫಾರ್ ಸರಸಮ್ಮ ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಮೊಗಸಾಲೆ ಅವರ ಮುಖಾಂತರ ಕಾದಂಬರಿ ಅನುವಾದಿತ ಡಾಕ್ಟರ್ ಎನ್ ತಿರುಮಲೇಶ್ವರ ಭಟ್ ಅವರ ದಿ ಅದರ್ ಫೇಸ್ ಮತ್ತು ಕೋಟಾ ಶಿವರಾಮ ಕಾರಂತರ ಸರಸಮ್ಮನ ಸಮಾಧಿ ಕಾದಂಬರಿ ಅನುವಾದಿತ ಡಿ.ಎ. ಶಂಕರ್ ಅವರ ಎ ಶೈನ್ ಫಾರ್ ಸರಸಮ್ಮ ಕೃತಿಗಳು ಮೂಲಕೃತಿಗಳೆನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಅನುವಾದಗೊಂಡಿವೆ. ಅನುವಾದ ಕಾಲಹರಣ ಮಾಡುವುದಕ್ಕಲ್ಲ, ಸೃಜನಶೀಲ ಮತ್ತು ಸೃಜನೇತರ ಸಾಹಿತ್ಯ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಭಾಗಿಸುತ್ತಿರುವುದು ಆಘಾತಕಾರಿ. ಇತಿಹಾಸ ತಜ್ಞ ಪ್ರೊಫೆಸರ್ ಬಿ. ಸುರೇಂದ್ರರಾವ್ ಮಾತನಾಡಿ, ಕೃತಿಗಳು ಸಮಾಜಕ್ಕೆ ಬಲವಾದ ಅವಶ್ಯ ಸಂದೇಶಗಳನ್ನು ಸಾರುವ ಮಾಧ್ಯಮ. ಅನ್ಯ ಭಾಷಿಕರಿಗೆ ಕೃತಿಯ ಬಗ್ಗೆ ತಿಳಿಯಲು ಅನುವಾದ ಅನಿವಾರ್ಯ ಎಂದಿದ್ದಾರೆ. ಇನ್ನೂ ಇಂಥ ಅನೇಕ ಕೃತಿಗಳನ್ನು ಇಂಗ್ಲಿಷ್ ಓದುಗರ ಲೋಕಕ್ಕೆ ಕೊಡಲಿ ಅಂತ ನಾನು ಆಶಿಸ್ತೇನೆ. ಅವರ ಪ್ರಾಯ ಈಗ 79, ಸಾಮಾನ್ಯವಾಗಿ 50 ಕಳೆದ ಮೇಲೆ 60ಕ್ಕೆ ಬಂದ ಮೇಲೆ ನಮ್ಮಲ್ಲಿ ಅನೇಕರು ಓದು, ನಾಟಕ, ಸಂಗೀತ ಯಾವುದು ಬೇಡ ಅಂತ ಸನ್ಯಾಸ ಸ್ವೀಕರಿಸುವಂಥ ಒಂದು ಕಾಲಘಟ್ಟದಲ್ಲಿ 79ರ ಈ ಹರೆಯದಲ್ಲಿಯೂ ಕೂಡ 608 ಪುಟಗಳ ಈ ಒಂದು ಹೆಬ್ಬೊತ್ತಗೆ ಉದ್ಗ್ರಂಥ, ಇದರಲ್ಲಿ ಗ್ಲಾಸರಿ ಸುಮಾರು 18ರಿಂದ 20 ಪುಟಗಳಿವೆ. ಇದಕ್ಕೆ ಎಷ್ಟು ಪರ್ಸಿವಿಯರೆನ್ಸ್, ಪೇಷನ್ಸ್, ಯಾವ ಥರದ ತಾಳ್ಮೆ, ಎಷ್ಟು ಶ್ರಮ, ಎಷ್ಟು ಧ್ಯಾನಸ್ಥವಾದ ಮನಸ್ಸು ಬೇಕನ್ನೋದು ಇದನ್ನು ಓದಿದಾಗ ನೋಡಿದಾಗ ನಮಗೆ ಗೊತ್ತಾಗುತ್ತೆ. I read that book at that time because somebody told me that it is a ghost story. Any story which relates to ghost apparitions should thrill us, particularly when you are young. You have always felt this kind of stories. I had plenty of such feelings in our surroundings. That's the only thing I understood at that time. Later, when I was in college, I happened to read it again. By that time, reading Shivarama Karan had become something of a passion and also a kind of a habit. Practically, when I was in college, I think I read most of his novels.